ಉಳ್ಳಾಲ ವೀರರಾಣಿ ಹಬ್ಬಕ ಉತ್ಸವ ಸಮಿತಿದ ಮುತಾಲಿಕೆಡು 2022-23 ಸಾಲದ ವೀರರಾಣಿ ಹಬ್ಬಕ ಉತ್ಸವ ಫೆಬ್ರವರಿ 4 ತಾರೀಕಿಗೆ ಶನಿವಾರ ಉಳ್ಳಾಲ ನಗರಸಭೆ ಅಧೀನಡುಪ್ಪುನ ಮಹಾತ್ಮ ಗಾಂಧಿ ರಂಗಮಂದಿರಡು ನಡಪೆರ ಉಂಡು ಪಂಡದು ಸಮಿತಿದ ಸ್ವಾಗತ ಅಧ್ಯಕ್ಷರು ಕೆ ಜಯರಾಮ್ ಶೆಟ್ರು ಸುದ್ದಿಗೋಷ್ಠಿ ತೆರಿಪಾದರು. 1997 ಉಳ್ಳಾಲ ವೀರರಾಣಿ ಹಬ್ಬಕ ಉತ್ಸವ ಸಮಿತಿ ಶುರುವಾದ ಕೆಲವು ವರ್ಷ ಸಾರ್ವಜನಿಕ ದೇಣಿಗೆರ್ದು ಬೊಕ್ಕ ಕೆಲವು ಸಂದರ್ಭಡ್ ಕರ್ನಾಟಕ ಸರ್ಕಾರದ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತದೊಟ್ಟಿಗೆ ಸೇರ್ದು ವೀರರಾಣಿ ಹಬ್ಬಕ ಉತ್ಸವನು ಉಳ್ಳಾಲ ಪರಿಸರಡು ವಿಜೃಂಭಣೆಡು ಆಚರಿಸಾವಂದಿತ್ತಂಡು. 2025 ವೀರರಾಣಿ ಹಬ್ಬಕ ಉತ್ಸವನು ಉಳ್ಳಾಲ ವೀರರಾಣಿ ಹಬ್ಬಕ ಉತ್ಸವ ಸಮಿತಿಗಳು ತುಳು ಅಕಾಡೆಮಿದ ಸಹಯೋಗಡು ಆಚರಣೆ ಮಾಡ್ತದ. ಈ ಸರ್ತಿ ವೀರರಾಣಿ ಹಬ್ಬಕ ಉತ್ಸವನು ಒವ್ವಿ ಸರ್ಕಾರದ ಪ್ರಾಯೋಜಕತ್ವ ಅನುದಾನ ಇಚ್ಛಾಂದೆ ಸಾರ್ವಜನಿಕರಿರ್ದು ಗಣ್ಯ ವ್ಯಕ್ತಿಲಿರ್ದು ಸಂಘ ಸಂಸ್ಥೆಲಿರ್ದು ಕಾಸು ಒಟ್ಟು ಮಲ್ತದು ಆಚರಿಸಾವ. ಹಬ್ಬಕ ಉತ್ಸವ ಕಾಂಡಿ ಶುರುವಾದ ರಾತ್ರಿ ಮುಟ ನಡೆತದು. ಈ ಉತ್ಸವಡು ಕನ್ನಡ ತುಳು ಬ್ಯಾರಿ ಸಾಂಸ್ಕೃತಿಕ ಕಾರ್ಯಕ್ರಮ ಕವಿಗೋಷ್ಠಿ ವಿಚಾರಗೋಷ್ಠಿ ಹಬ್ಬಕ ಪ್ರಶಸ್ತಿ ಹಬ್ಬಕ ಪುರಸ್ಕಾರ ನಾಟಕ ಯಕ್ಷಗಾನ ಇಂಚಿತಿ ಕಾರ್ಯಕ್ರಮಗಳನ್ನು ಆಟಣೆ ಮಾಡ್ತದ. ಕಾಂಡೆ 10 ಗಂಟೆಗೆ SCDCC ಬ್ಯಾಂಕ್ ಅಧ್ಯಕ್ಷರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಲೇಸನ್ನು ಉದಿಪನ ಮಲ್ಪೆರ ಉಲ್ಲೇರ ಪಂಡದು ಮಾಜಿ ಶಾಸಕರು ಸ್ವಾಗತ ಅಧ್ಯಕ್ಷರು ಕೆ ಜಯರಾಮ್ ಶೆಟ್ರು ತೆರಿಪಾಯರು. ತಮಗೆ ಗೊತ್ತಿರುವ ಹಾಗೆ 1997ರಿಂದ ಉಳ್ಳಾಲದಲ್ಲಿ ವೀರರಾಣಿ ಹಬ್ಬಕ್ಕ ಉತ್ಸವವನ್ನು ನಾವು ಪ್ರಾರಂಭಿಸಿ ಇದುವರೆಗೆ ನಾವು ಮಾಡ್ತಾ ಬಂದಿದ್ದೇವೆ. 2008ರಲ್ಲಿ ಮಾನ್ಯ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿರುವಾಗ ಸರ್ಕಾರದಿಂದ 25 ಲಕ್ಷ ರೂಪಾಯಿಯನ್ನು ಕೊಟ್ಟು ಸುಮಾರು ಒಂದು 4-5 ವರ್ಷಗಳವರೆಗೆ ಸರ್ಕಾರದ ಸಹಯೋಗದಲ್ಲಿ ಹಬ್ಬಕ್ಕ ಉತ್ಸವವನ್ನು ಮಾಡ್ತಾಯಿದ್ದೀವಿ. ಈಗ ಕೆಲವು ವರ್ಷಗಳಿಂದ ಸರ್ಕಾರ ಕೆಲವು ಕಾನೂನಿನ ತೊಡಕುಗಳಿಂದಾಗಿ ನಮಗೆ ಅದು ಸರ್ಕಾರದ ಹಣ ಇಲ್ಲದೆ ನಾವು ಸಾರ್ವಜನಿಕ ದೇಣಿಗೆ ಮುಖಾಂತರ ಹಬ್ಬಕ್ಕ ಉತ್ಸವವನ್ನು ಮಾಡ್ತಾಯಿದ್ದೇವೆ. ಈ ವರ್ಷ ಕೂಡ ಫೆಬ್ರವರಿ 4ನೇ ತಾರೀಕಿಗೆ ಉಳ್ಳಾಲದಲ್ಲಿ ವೀರರಾಣಿ ಹಬ್ಬಕ್ಕ ಉತ್ಸವವನ್ನು ನಾವು ಮಾಡ್ತಾಯಿದ್ದೇವೆ. ಬೆಳಗ್ಗೆ ಆ ದಿವಸ ಬೆಳಗ್ಗೆ ತೊಕ್ಕೊಟ್ಟಿನಿಂದ ಭವ್ಯವಾದಂಥ ಮೆರವಣಿಗೆಯೊಂದಿಗೆ ಉಳ್ಳಾಲದಲ್ಲಿ ಸಾಯಂಕಾಲದವರೆಗೆ ಹಬ್ಬಕ್ಕ ಉತ್ಸವವನ್ನು ವಿವಿಧ ಕಾರ್ಯಕ್ರಮಗಳ ಒಂದಿಗೆ ನಾವು ಮಾಡ್ತಾಯಿದ್ದೇವೆ. ಈ ಭಾಗದ ಶಾಸಕರು, ಈ ಭಾಗದ MPಗಳು, ನಮ್ಮ ಉಸ್ತುವಾರಿ ಮಂತ್ರಿಗಳು ಶೋಭಾ ಕರಂದ್ಲಾಜೆಯವರು ಮತ್ತು ಶ್ರೀನಿವಾಸ್ ಪೂಜಾರಿಯವರು ಅಲ್ಲದೆ ವಿವಿಧ ಈ ಕ್ಷೇತ್ರದ ಮತ್ತು ಆಸುಪಾಸಿನ ಗಣ್ಯರ ಉಪಸ್ಥಿತಿಯಲ್ಲಿ ಹಬ್ಬಕ್ಕ ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಬೆಳಿಗ್ಗೆ 9:30 ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ ರಾಜೇಂದ್ರ ಕುಮಾರ್ರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಲಿದ್ದಾರೆ. ಆನಂತರ ವಿವಿಧ ಕಾರ್ಯಕ್ರಮಗಳೊಂದಿಗೆ ನಮ್ಮ ಈ ಕಾರ್ಯಕ್ರಮ ಮುಂದೆ ಯಶಸ್ವಿಯಾಗಿ ಜರುಗಿಸ್ತಾ ಇದೆ. ಆದ್ದರಿಂದ ಮಾಧ್ಯಮ ಮಿತ್ರರ ಹತ್ರ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಉಳ್ಳಾಲದಲ್ಲಿ ಕೋಮು ಸೌಹಾರ್ದತೆ ದೃಷ್ಟಿಯಿಂದ ವೀರರಾಣಿ ಹಬ್ಬಕ್ಕ ಉತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಬೇರೆ ಬೇರೆ ರಾಜಕೀಯ ಪಾರ್ಟಿಯವರಿದ್ದಾರೆ, BJPಯವರು, ಕಾಂಗ್ರೆಸ್ನವರು, ಜನತಾದಳದವರು, ಇದರ ನಾವೆಲ್ಲ ಒಟ್ಟಿಗಿದ್ದೇವೆ. ಜೊತೆಗೆ ಹಿಂದೂಗಳು, ಮುಸಲ್ಮಾನರು ಮತ್ತು ಕ್ರೈಸ್ತರು ಒಟ್ಟಾಗಿದ್ದುಕೊಂಡು ಸೌಹಾರ್ದತವಾದ ವಾತಾವರಣವನ್ನು ಮತ್ತು ಜನರಿಗೆ ನಾಯಕತ್ವವನ್ನು ಕೊಡೋ ದೃಷ್ಟಿಯಿಂದ ಉಳ್ಳಾಲದಲ್ಲಿ ವೀರರಾಣಿಯನ್ನು ನೇತೃತ್ವದಲ್ಲಿದ್ದುಕೊಂಡು ನಾವು ಮಾಡ್ತೇವೆ. ಯಾಕಂತ ಹೇಳಿದರೆ ರಾಣಿ ಹಬ್ಬಕ್ಕಳ ಸೈನ್ಯದಲ್ಲಿ ಆಡಳಿತದಲ್ಲಿ ಹಿಂದೂಗಳು, ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರು ಸಮನಾಗಿದ್ದರು. ನನಗೆ ನೆನಪಿದೆ, 1997ರಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯ ವಿವೇಕ್ ರೈ ಅವರು ನಮ್ಮನ್ನು ಕರೆದು, ನೀವು MLA ಆಗಿದ್ದೀರಿ, ನಿಮ್ಮ ನೇತೃತ್ವದಲ್ಲಿ ಉಳ್ಳಾಲದಲ್ಲಿ ಶಾಂತಿ ಸೌಹಾರ್ದ ನೆಲೆಸುವ ದೃಷ್ಟಿಯಿಂದ ಈ ಪ್ರದೇಶವನ್ನು ಆಳಿದಂಥ 1545ರಲ್ಲಿ ರಾಣಿ ಹಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಡಿದವಳು ಮತ್ತು ಜಯವನ್ನು ಗಳಿಸಿದವಳು ಮತ್ತು ಅದಕ್ಕೋಸ್ಕರ ಈ ಪ್ರದೇಶದಲ್ಲಿ ಹುತಾತ್ಮಳಾದವಳು. ಅವಳನ್ನು ನೆನಪಿಸುವ ದೃಷ್ಟಿಯಿಂದ ಜನರ ಒಟ್ಟುಗೂಡಿಸುವ ದೃಷ್ಟಿಯಿಂದ ಸೌಹಾರ್ದದ ಭಾವನೆಯಿಂದ ರಾಣಿಯ ಹೆಸರಿನಲ್ಲಿ ಹಬ್ಬಕ್ಕ ಉತ್ಸವವನ್ನು ಮಾಡಬೇಕಂತ ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಉತ್ಸವದ ಪರವಾಗಿ 2 ಗಣ್ಯ ಮಹಿಳೆಯರಿಗೆ ಈ ಪ್ರದೇಶ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆಯಲ್ಲಿ 2 ಮಹಿಳೆಯರ ಹಬ್ಬಕ್ಕ ಪ್ರಶಸ್ತಿ ಮತ್ತು ಹಬ್ಬಕ್ಕ ಪುರಸ್ಕಾರವನ್ನು ಕೊಡ್ತಾ ಇದ್ದಾರೆ. ಗೌರವಾನ್ವಿತ ಅಮೃತ ಸೋಮೇಶ್ವರ ನೇತೃತ್ವದಲ್ಲಿ ಅವರು ಯಾರು ಸಾಹಿತಿಗಳು ಯಾರನ್ನು ಸಿಲೆಕ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಈಗಾಗಲೇ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಯಾರ್ಯಾರು ಪುರಸ್ಕೃತ ಮತ್ತು ಹಬ್ಬಕ್ಕ ಪ್ರಶಸ್ತಿಗೆ ಅಪೇಕ್ಷೆ ಪಡ್ತಾ ಇದ್ದೀರಿ ತಾವು ದಯವಿಟ್ಟು ಅರ್ಜಿಯನ್ನು ಕೊಡಬೇಕು. ನಾಳೆ ದಿನ ಅದಕ್ಕೆ ಕಡೆ ದಿನ
ಆನಂತರ ನಾವು ಅಮೃತ ಸೋಮೇಶ್ವರರ ಜೊತೆಗೆ ಕೂತು ಚರ್ಚೆ ಮಾಡಿಕೊಂಡು ಇಬ್ಬರು ಮಹಿಳೆಯರಿಗೆ ಆ ದಿವಸ ಫೆಬ್ರವರಿ 4ರಂದು ನಾವು ಹಬ್ಬಕ್ಕ ಉತ್ಸವವನ್ನು ನಾವು ಹಬ್ಬಕ್ಕ ಪ್ರಶಸ್ತಿಯನ್ನು ನಾವು ಕೊಡಲಿಕ್ಕೆ ಇದ್ದೇವೆ. ಜೊತೆಗೆ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಬಹಳ ದೀರ್ಘಕಾಲದಿಂದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಅಬ್ಬಕ್ಕಳ ಹೆಸರನ್ನು ಇಡಬೇಕು ನಮ್ಮ ಬೇಡಿಕೆ. ಯಾಕಂತ ಹೇಳಿದರೆ ಈ ಪ್ರದೇಶವನ್ನು ಆಳಿದವಳು ಮತ್ತು ಒಬ್ಬರು ಮಹಿಳೆ, ವಿದೇಶಿಯರ ವಿರುದ್ಧ ಆಳ್ವಿಕೆಯ ವಿರುದ್ಧ ಹೋರಾಡಿದವಳು. ಆದ್ದರಿಂದ ಬೇರೆ ಬೇರೆ ಹೆಸರು ಬಂದಿದೆ, ನಾವೇನು ಅದನ್ನು ವಿರೋಧ ಮಾಡೋ ಪ್ರಶ್ನೆಗಿಂತಲೂ ಅಬ್ಬಕ್ಕಳ ಹೆಸರು ಅತ್ಯಂತ ಸೂಕ್ತವಾದುದು. ಆ ದೃಷ್ಟಿಯಿಂದ ಅಬ್ಬಕ್ಕಳ ಹೆಸರನ್ನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಬೇಕೆಂಬ ನಿಮ್ಮ ಮಾಧ್ಯಮದವರ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ತೊಕ್ಕೋಟ್ನಲ್ಲಿ ಅಬ್ಬಕ್ಕ ಭವನ ಮಾಡೋ ದೃಷ್ಟಿಯಿಂದ ನನಗೆ ಸರಿ ನೆನಪಿದೆ, ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಅವ್ರ ಹತ್ರ ಹೋದಾಗ ತಕ್ಷಣ ಅವರು 8 ಕೋಟಿ ರೂಪಾಯಿಯನ್ನು ನಮಗೆ ಅಬ್ಬಕ್ಕ ಭವನಕ್ಕೋಸ್ಕರ ಕೊಟ್ಟಿದ್ದಾರೆ. ದಿನಕರ್ ಉಳ್ಳಾಲ ಮುನ್ಸಿಪಾಲ್ಟಿ ಅಧ್ಯಕ್ಷರಿರುವಾಗ ಬಸ್ ಸ್ಟ್ಯಾಂಡ್ ಹತ್ತಿರ ಸುಮಾರು 47 ಸೆನ್ಸ್ ಜಾಗವನ್ನು ಹಬ್ಬಕ್ಕ ಭವನ ನಿರ್ಮಾಣಕ್ಕಾಗಿ ಅವರು ಕೊಟ್ಟಿದ್ದಾರೆ. ಆದರೆ ಆನಂತರ ಹಣ ಸಾಕಾಗೋದಿಲ್ಲ, ವ್ಯತ್ಯಾಸಗಳು ಎಂಬ ದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳ ವ್ಯತ್ಯಾಸಗಳು ಅಥವಾ ನಮ್ಮ ವ್ಯತ್ಯಾಸಗಳು ಜನರಿಂದ ಬೇರೆ ಬೇರೆ ಕಾರಣಗಳಿಂದ ಅದು ಇನ್ನೂ ಮುಂದುವರಿಸುವ ಈಗ 12 ಕೋಟಿ ರೂಪಾಯಿ ಬಂದಿದೆ. ನಾವು ಒಟ್ಟಾಗಿದೆ ಜಿಲ್ಲಾಧಿಕಾರಿಗಳು ಮೊನ್ನೆ ಒಂದು 2-3 ದಿವಸದ ಕೆಳಗಡೆ ಕೂಡ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ನೀವು ಹಬ್ಬಕ್ಕ ಭವನನ್ನು ಪೂರ್ತಿಗೊಳಿಸಬೇಕೆಂದು ಹಕ್ಕೊತ್ತಾಯ ಮಂಡಿಸಿದ್ದೇವೆ. ಅವರು ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅಂತ ಕೆಲವೊಂದು ಲೋಪದೋಷಗಳನ್ನು ಹೇಳಿದ್ದು, ನಾವು ಅದನ್ನು ಅಲ್ಲಗಳೆದಿದ್ದರೂ ಕೂಡ ನಾವು ಇದ್ದ ಹಣದಲ್ಲೇ ಮಾಡ್ತೇವೆ, ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಜಿಲ್ಲಾಧಿಕಾರಿಗಳು ಒಪ್ಪಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದ ಹಬ್ಬಕ್ಕಳನ್ನು ಇಲ್ಲಿ ನಾವು ಚಿರಸ್ಥಾಯಿ ಮಾಡೋ ದೃಷ್ಟಿಯ ಈ ಕೆಲಸದೊಟ್ಟಿಗೆ ನಮ್ಮ ಮಾಧ್ಯಮದವರು ನಮಗೆ ಜಿಲ್ಲೆ ರಾಜ್ಯಕ್ಕೆ ಇದನ್ನು ಕೊಂಡೊಯ್ಯುವಲ್ಲಿ ಸಹಕಾರ ಕೊಡಬೇಕಂತ ನಾನು ವಿನಂತಿ ಮಾಡ್ತೀನಿ. ತೊಕ್ಕೋಟು ಹೊಸ ಬಸ್ ಸ್ಟ್ಯಾಂಡ್ ಕೈತಲುಪ್ಪುನ 41 ಸೆನ್ಸ್ ಜಾಗಿಡ್ ಅಬ್ಬಕ್ಕ ಭವನ ನಿರ್ಮಿಸಾಯರೆ ಶಂಕುಸ್ಥಾಪನೆ ಮಲ್ತದ 11 ವರ್ಷ ಆಂಡಲ ನನಲ ಅಬ್ಬಕ್ಕ ಭವನದ ಬೇಲೆ ಶುರುವಾತಿಸಿ ಕರಿನ 27 ವರ್ಷಲಿರ್ದಿಂಚ ಉಳ್ಳಾಲದ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಕುಡ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ವೀರರಾಣಿ ಅಬ್ಬಕ್ಕನ ಪುದರ್ನ ದಿಯರೆ ಒತ್ತಾಯಿಸಾವೊಂದುಂಡು. ಇನ್ನತ ಬಗೆಟ್ ಸರ್ಕಾರ ಓವೇ ಕ್ರಮಂದೆತೊಂದಿಚ್ಚಿ ಅಂಚಾದ ಈ ಮಾಧ್ಯಮದ ಮುಖಾಂತರ ಸರ್ಕಾರಗ ಒತ್ತಾಯ ಮಲ್ಪಪಂಡದ ಅಬ್ಬಕ ಸಮಿತಿ ಅಧ್ಯಕ್ಷರು ದಿನಕರ್ ಉಳ್ಳಾಲ್ ತೆರಿಪಾದ ಅಬ್ಬಕ ಉತ್ಸವದ ಕಾರ್ಯಕ್ರಮದ ಬಗ್ಗೆ ತಿಳಿಪಾಯರು. ವಿಶೇಷವಾಗಿ ಅಬ್ಬಕ್ಕಳ ಬಗ್ಗೆ ನಾವು ಈ ಸಲ ಸಾರ್ವಜನಿಕ ದೇಣಿಗೆಯಿಂದ ನಾವು ಈ ಸಲ ಅಬ್ಬಕ್ಕ ಉತ್ಸವವನ್ನು ಮಾಡ್ತಿದ್ದೇವೆ. ನಮ್ಮಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ವಿನಂತಿ ಏನಂತ ಹೇಳಿದರೆ, ಇದು ಹೆಡ್ಲೈನ್ಸಲ್ಲಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನೀವು ತಿಳಿಸಿ. ಯಾಕಂತೇಳಿದರೆ ಒಂದು ರೀತಿಯಲ್ಲಿ ದೇಣಿಗೆ ಸಂಗ್ರಹ ಮಾಡುವಾಗ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ, ಸರ್ಕಾರದಿಂದ ಮಾಡುವ ಕಾರ್ಯಕ್ರಮಕ್ಕೆ ನೀವು ಯಾಕೆ ಹಣ ಸಂಗ್ರಹ ಮಾಡ್ತೀರಂತೇಳಿ. ಅದು ತಪ್ಪಾಗಿ ಆಗಬಾರ್ದು. ಈ ಸಲ ನಾವೇ ದೇಣಿಗೆಯನ್ನು ಸಂಗ್ರಹ ಮಾಡ್ತಾಯಿದ್ದೇವೆ, ಅದಕ್ಕೆ ಪ್ರೋತ್ಸಾಹ ಸಹ ಕೊಡ್ತಾ ಇದ್ದಾರೆ. ಆದರೆ ಅದನ್ನೊಂದು ಅಲ್ಲಗಳೆಯುವಂಥ ವಿಚಾರದಲ್ಲಿ ನೀವೊಂದು ಪತ್ರಿಕಾ ಮಾಧ್ಯಮದಲ್ಲಿ ಹೇಳಬೇಕು. ಯಾಕಂದರೆ ಸರ್ಕಾರದ ಪ್ರೋತ್ಸಾಹದಿಂದ ಇನ್ನೂ ಆಗೋದಿಲ್ಲ ಅಂತ ಹೇಳುವ ವಿಚಾರದಲ್ಲಿ ಆಗಿದೆ. ಫೆಬ್ರವರಿ ಕಳೆದಂಥ ಯಾವುದೇ ಉತ್ಸವವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದರೆ ಪರೀಕ್ಷೆ ಮಕ್ಕಳಿಗೆ ಬರ್ತಾ ಇದೆ ಇವತ್ತು, ಮತ್ತು ಎಲ್ಲ ವಾತಾವರಣ ಕೂಡ ಸರಿ ಇರುವುದಿಲ್ಲ. ಆದರೆ 4ನೇ ತಾರೀಕಿಗೆ ನಾವು ಮಾಡುವಂಥ ಕಾರ್ಯಕ್ರಮ ನಿಶ್ಚಿತವಾಗಿದೆ. ಬೆಳಗಿನ ಸಂಜೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮ್ಮಲ್ಲಿ ಈಗಾಗಲೇ ನಮಗೆ ತುಳು ಅಕಾಡೆಮಿಯವರು, ಕೊಂಕಣಿ ಅಕಾಡೆಮಿಯವರು ಹಾಗೂ ಬ್ಯಾರಿ ಅಕಾಡೆಮಿಯವರು ಹಾಗೂ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯವರು ಇದರ ಬಗ್ಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮವನ್ನು ಕೊಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ನಾವು ಆ ನಿರೀಕ್ಷೆಯನ್ನು ಇಟ್ಟುಕೊಂಡು ಕಾರ್ಯಕ್ರಮ ಮುಂದೂಡಿಸ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಇದನ್ನು ಇಡೀ ದೇಶಕ್ಕೆ, ರಾಜ್ಯಕ್ಕೆ ಪಸರಿಸಬೇಕು. ಯಾಕಂದರೆ ಹಬ್ಬಕ್ಕೋತ್ಸವ 4ನೇ ತಾರೀಕಿಗೆ ಆಗ್ತದೆ ಅಂತೇಳಿ ಇಷ್ಟುವರೆಗೆ ನಾವು ಎಲ್ಲೂ ಪತ್ರಿಕೆಯಲ್ಲಿ ಕೊಡಲಿಲ್ಲ. ಆ ದಿನಾಂಕ ಮತ್ತು ಶನಿವಾರ ಆಗ್ತಾಯಿದೆ, ಎಲ್ಲರೂ ಬರಬೇಕು ಅಂತ ಹೇಳುವ ವಿಚಾರದಲ್ಲಿ ಈ ಸಲ ನಾನು ವಿಶೇಷವಾಗಿ ಅಧ್ಯಕ್ಷರ ನೆಲೆಯಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಬ್ಬಕ್ಕ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿ ಗಟ್ಟಿ, ಗೌರವ ಉಪಾಧ್ಯಕ್ಷರು ಸದಾನಂದ ಬಂಗೇರ, ಕೋಶಾಧಿಕಾರಿ ಆನಂದ್ ಕೆ ಅಸೈಗೋಡಿ, ಉಪಾಧ್ಯಕ್ಷರು ಯುಪಿ ಆಲಿಯಪ್ಪ, ದೇವಕಿ ಆರ್ ಉಳ್ಳಾಲ್, ಕಾರ್ಯದರ್ಶಿ ವಾಸುದೇವರಾವ್ ಇಂಚಿತಿ ಪ್ರಮುಖರು ಸುದ್ದಿಗೋಷ್ಠಿಯೊಡಿಗೆ ಇದ್ದರು.